ಮಂಗಳೂರಿನ ಕುಲಶೇಖರದಲ್ಲಿರುವ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಶ್ರೀ ಗಣಪತಿ ಗುಡಿ ಟ್ರಸ್ಟ್ ವತಿಯಿಂದ ಶ್ರೀ ಮಹಾಗಣಪತಿ ದೇವರ ಪ್ರತಿಷ್ಠಾಪನೆಯು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಭಕ್ತಾಭಿಮಾನಿಗಳ ಸಹಕಾರದೊಂದಿಗೆ ಮಂಗಳೂರು ಡೈರಿ ಕುಲಶೇಖರದಲ್ಲಿ ನಿರ್ಮಿಸಲ್ಪಟ್ಟಿರುವ ನೂತನ ದೇವಾಲಯದಲ್ಲಿ ಶ್ರೀ ಮಹಾಗಣಪತಿ ದೇವರ ಪ್ರತಿಷ್ಠಾಪನೆ ನಡೆಯಿತು. ವೇದಮೂರ್ತಿ ಬ್ರಹ್ಮಶ್ರೀ ಕುಡುಪು ಕೃಷ್ಣರಾಜ ತಂತ್ರಿಗಳ ನೇತೃತ್ವದಲ್ಲಿ ಪ್ರಸಾದ ಪ್ರತಿಷ್ಠೆ, ಪೀಠ ಪ್ರತಿಷ್ಠೆ, ರಥನ್ಯಾಸ ಜರುಗಿದ್ದು, ಬಳಿಕ ಶ್ರೀ ಮಹಾಗಣಪತಿ ದೇವರ ಪ್ರತಿಷ್ಠೆ, ಅಷ್ಟಬಂಧ ಲೇಪನ, ಪ್ರಾಣ ಪ್ರತಿಷ್ಠೆ, ಪರಿಕಲಶಾಭಿಷೇಕ, ಬ್ರಹ್ಮಕಲಶಾಭಿಷೇಕ, ಪ್ರಸನ್ನ ಪೂಜೆ, ಅಷ್ಟೋತ್ತರ ನಾಳಿಕೇರ, ಮಹಾಗಣಪತಿ ಹೋಮ ನಡೆಯಿತು. ಧಾರ್ಮಿಕ ಪೂಜಾ ವಿಧಿವಿಧಾನದ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಜಿವಿ ಹೆಗ್ಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು. ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಎಲ್ಲ ನಾಯಕರಿಗೆ ಯಾರು ನಾಯಕತ್ವದ ಗುಣವನ್ನು ಕಲಿಸಿಕೊಡುತ್ತಾನೋ ಅವ ಗಣನಾಯಕ. ಆದ್ದರಿಂದ ಅವನನ್ನು ಕೊಂಡಾಡ್ತಾರೆ, ಗಣಪತಿಯನ್ನು ಕೊಂಡಾಡ್ತಾರೆ. ಯಾರು ಯಾವುದೇ ಅದು ಕೇಳ್ತಾರೆ ನೋಡಿ, ಆ ರಾವಣನಿಗೂ ವಿಘ್ನವನ್ನು ತಂದೊಡ್ಡಿಕೊಂಡು ಆಯ್ತಲ್ವ ಗೋಕರ್ಣದಲ್ಲಿ ನಿಲ್ಲುವಂತೆ ಮಾಡಲಿಕ್ಕೆ ಯಾರು ಏನು ಅಂತಂದರೆ ಗಣನಾಯಕ. ಅದು ಅವನಿಂದ ಸಾಧ್ಯ ಅಂತ ಹೇಳಿಕೊಂಡು ಆ ಗಣಪತಿಯನ್ನು ಇಲ್ಲಿ ಆರಾಧನೆ ಮಾಡುವಂಥ ಒಂದು ಸೌಭಾಗ್ಯ ಎಲ್ಲರಿಗೂ ಒದಗಿ ಬಂದಿದೆ. ನಿರಂತರವಾಗಿ ನಿತ್ಯ ವರ್ಷಕ್ಕೊಮ್ಮಲ್ಲ ಇಲ್ಲಿ ನಿತ್ಯವೂ ನಮಗೆ ನೋಡಲಿಕ್ಕೆ ಅವಕಾಶ ಆಯಿತು. ದಕ್ಷಿಣ ಕನ್ನಡ ಹಾಲು ಉತ್ಪಾದಕ ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆ ಅವರು ಮಾತನಾಡಿ, ಇವತ್ತು ಡೈರಿ ಆವರಣದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಗಣಪತಿ ಗುಡಿ ನಿರ್ಮಾಣ ಮಾಡಲಾಗಿದೆ. ಕುಡುಪಿನ ವೇದಮೂರ್ತಿ ಕೃಷ್ಣರಾಜ ತಂತ್ರಿಗಳ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಲಾಗಿದೆ ಎಂದು ಹೇಳಿದರು. ಇದನ್ನು ಮುಖ್ಯವಾಗಿ ಇದರ ಕೆಲಸಗಳನ್ನು ನಿರ್ವಹಣೆ ಮಾಡಿದವರು ಕುಡುಪಿನ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದಂತಹ ಶ್ರೀ ವೇದಮೂರ್ತಿ ಕೃಷ್ಣರಾಜ ತಂತ್ರಿಗಳು ಮತ್ತು ಇವರ ಮಾರ್ಗದರ್ಶನದಲ್ಲಿ ವಾಸ್ತು ಪ್ರಕಾರ ಶಾಸ್ತ್ರೋಕ್ತವಾಗಿ ಗಣಪತಿ ದೇವಾಲಯ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಭವಿಷ್ಯದ ಬಳೆ ಗಣಪತಿ ಮೂರ್ತಿ ಗುಡಿಯ ಮಾತಾಗೆಲ್ಲ ಗಣಪತಿಯ ಒಂದು ಗುಡಿಯಲ್ಲಿ ದೇವರಿಗೆ ಬೇಕಾದಂಥ ಎಲ್ಲ ಅಲಂಕಾರಗಳನ್ನು ಕೂಡ ಇವತ್ತೇ ಪರಿಪೂರ್ಣವಾಗಿ ಇವತ್ತು ಏನು ಅದಕ್ಕೆ ನಮ್ಮ ಎಲ್ಲರೂ ಸೇರಿ ಭಕ್ತಾದಿಗಳು ದಾರೆ ಎರೆಯೋ ಮೂಲಕ ಬಹುಶಃ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಈ ಸಂದರ್ಭ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಶ್ರೀ ಗಣಪತಿ ಗುಡಿ ಟ್ರಸ್ಟ್ನ ಉಪಾಧ್ಯಕ್ಷರಾದ ಪ್ರಕಾಶ್ ಚಂದ್ರ ಹಾಗೂ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ನಿರ್ದೇಶಕರು ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.